ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕದಿಂದ ಈ ನವೇನ ಪ್ರಾರ್ಥನೆ ನಿಮಗಾಗಿ ಬಿತ್ತರಗೊಳ್ಳಲಿದೆ. ಯೇಸುವಿನ ತಾಯಿ ಮರಿಯಮ್ಮನವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ತನ್ನ ದರ್ಶನಕ್ಕಾಗಿ ಆರಿಸಿಕೊಂಡಂತಹ ಪವಿತ್ರ ಪುಣ್ಯಭೂಮಿ ಹರಿಹರ. ಇಲ್ಲಿ ಬಂದು ನವೇನ ಪ್ರಾರ್ಥನೆಯಲ್ಲಿ ಭಾಗವಹಿಸಲು ನಮಗೆ ಸಾಧ್ಯವಾಗುತ್ತಾ ಇಲ್ಲ. ಕಾರಣ ಕೊರೋನಾ ವೈರಸ್, ಈ ಒಂದು ಪುಟ್ಟ ವೈರಾಣು ಇಡೀ ವಿಶ್ವವನ್ನು ಅಲಗಾಡಿಸಿ ನಾವು ಆದಷ್ಟು ಜಾಗರೂಕತೆಯಿಂದ ಇರಲು ಬಯಸ್ತಾ ಇದೆ. ಈ ಸಂದರ್ಭದಲ್ಲಿ ನಿಮಗಾಗಿ ನಿಮ್ಮ ಮನೆಯಲ್ಲಿಯೇ ಇದ್ದು ನೀವು ಪ್ರಾರ್ಥಿಸಲು ಈ ನವೇನವನ್ನು ಹರಿಹರದ ಆರೋಗ್ಯ ಮಾತೆಯ ಅದ್ಭುತ ಸ್ವರೂಪದ ಮುಂದಿನಿಂದ ನಿಮಗಾಗಿ ನಾವು ಇದನ್ನು ನೆರವೇರಿಸಿಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯಕ್ಕಾಗಿ ಕೂಡ ನಾವು ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಡಿವೈನ್ ವರ್ಡ್ TV ಚಾನಲ್ನ ಮೂಲಕ ಈ ನವೇನ ಪ್ರಾರ್ಥನೆ ಬಿತ್ತರಗೊಳ್ಳಬೇಕಾದರೆ ಹರಿಹರ ಮಾತಾ ಯೂಟ್ಯೂಬ್ ಚಾನಲ್ನ ಮೂಲಕ ಫೇಸ್ಬುಕ್ ಪೇಜ್ಗಳಲ್ಲಿ ಇದು ಕಾಣಿಸಿಕೊಳ್ಳುವಾಗ ಆ ತಾಯಿಯ ಅನುಗ್ರಹ ನಿಮ್ಮೆಲ್ಲರ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಹರಿಹರದ ಆರೋಗ್ಯ ಮಾತೆಯ ಬಿನ್ನಹದ ಸಹಾಯದಿಂದ ದಯಾಮಯ ದೇವರು ನಿಮ್ಮ ರೋಗ ರುಜಿನಗಳನ್ನು ಹೋಗಲಾಡಿಸಲಿ, ನಿಮ್ಮ ಕಷ್ಟ ದುಃಖಗಳಿಗೆ ಪರಿಹಾರವನ್ನು ದಯಪಾಲಿಸಲಿ, ನಿಮಗೆ ಅವಶ್ಯವಾದಂತಹ ಸರ್ವ ವರದಾನವನ್ನು ಕರುಣಿಸಲಿ ಎಂದು ನಾನು ಕೂಡ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇನೆ. ಈಗ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಹರಿಹರದ ಮಾತೆ ನೀ ಆರೋಗ್ಯದಾತೆ ಎನ್ನುವ ಈ ಗೀತೆಯನ್ನು ಭಕ್ತಿಯಿಂದ ಹಾಡುತ್ತಾ ಈ ನವೇನ ಪ್ರಾರ್ಥನೆಯಲ್ಲಿ ಭಕ್ತಿಪೂರ್ವಕವಾಗಿ ಭಾಗವಹಿಸೋಣ. ನಮ್ಮ ಹರಿಹರದ ಮಾತೆ ನೀ ಆರೋಗ್ಯದಾತೆ, ಪ್ರಾರ್ಥನೆಯಾಲಿಸು ನಮ್ಮನು ಹರಸು, ದೈನ್ಯದಿ ಬೇಡ್ವೆವಮ್ಮ, ದೈನ್ಯದಿ ಬೇಡ್ವೆವಮ್ಮ. ನಮ್ಮ ಹರಿಹರದ ಮಾತೆ ನೀ ಆರೋಗ್ಯದಾತೆ, ಪ್ರಾರ್ಥನೆಯಾಲಿಸು ನಮ್ಮನು ಹರಸು, ದೈನ್ಯದಿ ಬೇಡ್ವೆವಮ್ಮ, ದೈನ್ಯದಿ ಬೇಡ್ವೆವಮ್ಮ. ನಮ್ಮ
ಹರಿಹರದ ಆರೋಗ್ಯ ಮಾತೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಹರಿಹರದ ಆರೋಗ್ಯ ಮಾತೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಹರಿಹರದ ಆರೋಗ್ಯ ಮಾತೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಮಹಾಮರುಕವುಳ್ಳ ತಾಯೇ, ನಿಮ್ಮನ್ನು ಆಶ್ರಯಿಸಿದವರು, ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರು ನಿರಾಶರಾಗಲಿಲ್ಲ. ನಿಮ್ಮ ಆಸರೆಯನ್ನು ಕಳೆದುಕೊಂಡ ಒಂದು ನಿದರ್ಶನವೂ ಈ ಭೂಲೋಕದಲ್ಲಿಲ್ಲ. ಕನ್ಯೆಯರಲ್ಲಿ ಅತಿ ಶ್ರೇಷ್ಠರೇ, ಇಂಥ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ. ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ. ಅನಂತ ವಾರ್ತೆಯ ಮಾತೆಯೇ, ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿತಾಯೇ. ಆಮೇನ್. ಕೃತಜ್ಞತಾರ್ಪಣೆ. ಹರಿಹರ ಮಾತೆ ಕನ್ಯಾಮರಿಯಮ್ಮನವರೇ, ಅನಾದಿ ಅನಂತ ದೇವರು ನೇಮಿಸಿದ ನಿರ್ದಿಷ್ಟ ಸಮಯದಲ್ಲಿ ಅವರ ಅನಂತ ವಾರ್ತೆಯನ್ನು ನೀವು ಸ್ವೀಕರಿಸಿದಿರಿ. ಆ ವಾರ್ತೆಯನ್ನು ಗರ್ಭದಲ್ಲಿ ಧರಿಸಿದ ನೀವು ಯೇಸು ಸ್ವಾಮಿಯನ್ನು ಮಾನವ ಜನಾಂಗಕ್ಕೆ ರಕ್ಷಕರನ್ನಾಗಿ ದಯಪಾಲಿಸಿದಿರಿ. ಪರಮತ್ರಿತ್ವದ ಮಹಿಮೆಯಾದ ಕನ್ನಿಕಾ ಮಾತೆಯೇ, ಸಮಸ್ತ ಲೋಕದ ಅಭಿನಂದನೆಗೆ ನೀವು ಪಾತ್ರರು. ಅಮರ ಕನ್ನಿಕೆಯೇ, ನಿಮ್ಮ ಸನ್ನಿಧಿಯಲ್ಲಿ ನೆರೆದಿರುವ ಭಕ್ತರ ಹೃದಯಾಳದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ. ಹರಿಹರ ಮಾತೆಯೇ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಹರಿಹರ ಮಾತೆ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಸರ್ವಶಕ್ತ ದೇವರ ಅಪೂರ್ವ ವರದಾನಗಳ ಗಣಿಯಾದ ದೇವರ ತಾಯಿ, ಲೋಕದ ಬೆಳಕಾದ ಪ್ರಭು ಕ್ರಿಸ್ತರನ್ನು ನಿಮ್ಮ ಸಜೀವ ಶರೀರದಲ್ಲಿ ಹೊತ್ತು ನಮಗಿತ್ತ ಮಾತೆಯೇ, ನಿಮ್ಮ ಅಮಲೋದ್ಭವವನ್ನು ಕೊಂಡಾಡುತ್ತಾ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಪರಮತ್ರಿತ್ವದ ಗೌರವವು, ದೇವದೂತ ಗಣಗಳ ಆನಂದವು, ಇಡೀ ಮಾನವ ಜನಾಂಗದ ಮಹಿಮೆಯೂ ಆದ ಮರಿಯಮ್ಮನವರೇ, ನಿಮ್ಮ ಪ್ರತ್ಯಕ್ಷತೆ ಮತ್ತು ಮಧ್ಯಸ್ಥಿಕೆಯಿಂದ ನಮಗೆ ಮುಕ್ತಿ ಮಾರ್ಗವನ್ನು ತೋರುವ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆ, ನಾವು ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ಉದರದಲ್ಲಿ ಜನಿಸಿದ ಪ್ರಭು ಯೇಸುವನ್ನು ನಿಕಟವಾಗಿ ಅನುಸರಿಸಿದ ಪಾಪರಹಿತ ಪುಣ್ಯರೂಪಿ ಪರಿಶುದ್ಧ ಕನ್ನಿಕೆಯೇ, ಪ್ರಭು ಕ್ರಿಸ್ತರ ವಚನವನ್ನು ಆಲಿಸಿ ಪಾಲಿಸಲು ನಮಗೆ ಮಾದರಿಯಾದ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಹರಿಹರದ ಆರೋಗ್ಯ ಮಾತೆಯ ಮೂಲಕ ಪಡೆದುಕೊಂಡಂತಹ ವರದಾನಗಳಿಗಾಗಿ ಈಗ ಮೌನವಾಗಿ ಕೃತಜ್ಞತೆಯನ್ನು ಸಮರ್ಪಿಸೋಣ. ಸರ್ವಶಕ್ತರು ಸದಾ ಜೀವಿಸುವ ದೇವರೇ, ನಿಮ್ಮ ಪುತ್ರ ಯೇಸು ಕ್ರಿಸ್ತರ ತಾಯಿಯಾದ ಆರೋಗ್ಯ ಮಾತೆಯನ್ನು ಅಮಲೋದ್ಭವಿಯನ್ನಾಗಿ ಸೃಷ್ಟಿಸಿ ಪಾಪರಹಿತರನ್ನಾಗಿ ಕಾಪಾಡಿ ದೇಹಾತ್ಮಕ್ಕೆ ಸ್ವರ್ಗಕ್ಕೆ ನಮ್ಮನ್ನು ಸ್ವೀಕರಿಸಿದಿರಿ. ಈ ಮಹಾಮಾತೆಯ ಸದ್ಗುಣಗಳನ್ನು ಕೊಂಡಾಡುತ್ತಿರುವ ನಮಗೂ ಅಗತ್ಯ ಕೃಪಾವರಗಳನ್ನು, ನಿಮ್ಮ ಕುಮಾರರು ವಾಗ್ದಾನಿಸಿದ ಸ್ವರ್ಗ ಸಾಮ್ರಾಜ್ಯವನ್ನು ಅನುಗ್ರಹಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ನಿಮ್ಮ ಪುತ್ರರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ದೀನ ಕೋರಿಕೆಗಳು. ಹರಿಹರ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ತಾಯಿ ಎಂದು ಪಾಲಕಿ ಎಂದು ಗೌರವಿಸುತ್ತೇವೆ. ನೀವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿರುವುದರಿಂದ ನಮ್ಮ ಕಷ್ಟ, ಸಂಕಟ, ಕೊರತೆ, ಕೋರಿಕೆಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸುತ್ತೇವೆ. ನಿಮ್ಮಲ್ಲಿ ನಮಗಿರುವ ಅಪಾರ ನಂಬಿಕೆಯ ದೆಸೆಯಿಂದ ನಿಮ್ಮ ಪಾದಪೀಠಕ್ಕೆ ಚಿಕ್ಕ ಮಕ್ಕಳಂತೆ ಬಂದು ಸೇರಿದ್ದೇವೆ. ಮಾತೃ ವಾತ್ಸಲ್ಯದಿಂದ ನಮ್ಮ ಭಿನ್ನಹಗಳನ್ನು ಈಡೇರಿಸಿ ಆಶೀರ್ವದಿಸಿರಿ ತಾಯೇ. ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಮ್ಮ ವಿಶ್ವಗುರುಗಳನ್ನು, ಧರ್ಮಾಧ್ಯಕ್ಷರನ್ನು, ಧಾರ್ಮಿಕ ಗುರು ಧರ್ಮ ಭಗಿನಿಯರನ್ನು ಆಶೀರ್ವದಿಸಿ ಅವರನ್ನು ಕ್ರಿಸ್ತರ ನಿಜ ಸಾಕ್ಷಿಗಳನ್ನಾಗಿ ಪರಿವರ್ತಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆ, ನಮ್ಮ ಮೊರೆಯನ್ನು ಆಲೈಸಿರಿ.
ಹರಿಹರ ಮಾತೆಯೇ, ನಿಮ್ಮ ಮೇಲೆ ದೃಢ ವಿಶ್ವಾಸವನ್ನಿಟ್ಟು ನಿಮ್ಮ ಸನಿಹಕ್ಕೆ ಬಂದಿರುವ ಭಕ್ತರ ಕುಟುಂಬಗಳಿಗೆ ದೈಹಿಕ ಮಾನಸಿಕ ಆರೋಗ್ಯ, ಜೀವನದಲ್ಲಿ ಆನಂದ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆ, ನಮ್ಮ ಮೊರೆಯನ್ನು ಆಲೈಸಿರಿ. ಹರಿಹರ ಮಾತೆಯೇ, ನಮ್ಮ ಕುಟುಂಬಗಳಲ್ಲಿರುವ ಮಕ್ಕಳು ಮತ್ತು ಯುವ ಜನರು ತಮ್ಮ ವಿದ್ಯಾಭ್ಯಾಸ ತರಬೇತಿಯ ಜೊತೆಗೆ ಧಾರ್ಮಿಕತೆಯಲ್ಲೂ ಬೆಳೆಯುತ್ತಾ ತಮ್ಮ ಕುಟುಂಬಗಳಿಗೂ ಧರ್ಮ ಕೇಂದ್ರಗಳಿಗೂ ಮಂಗಳ ಜ್ಯೋತಿಗಳಾಗುವಂತೆ ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆ, ನಮ್ಮ ಮೊರೆಯನ್ನು ಆಲೈಸಿರಿ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ದೀನ ಕೋರಿಕೆಗಳನ್ನು ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸಿದ್ದೇವೆ. ಅಗತ್ಯವಾದುದನ್ನು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಅನುಗ್ರಹಿಸಿರಿ. ನಾವು ಮರಿಯಮ್ಮನವರಂತೆ ನಿಮ್ಮ ಕೃಪಾವರವನ್ನು ನೆಚ್ಚಿಕೊಂಡು ಬಾಳುವಂಥ ಹೃದಯವನ್ನು ರೂಪಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರುಣೆಯ ತೋರಮ್ಮ, ಅಮ್ಮ ಅಮ್ಮ, ಆರೋಗ್ಯ ನೀಡಮ್ಮ, ಆರೋಗ್ಯ ನೀಡಮ್ಮ. ರಕ್ಷಕ ಯೇಸುಗೆ ನೀನೇ ಅಮ್ಮ, ಭಕ್ತರ ಪೋಷಕಿ ನೀನೇ ಅಮ್ಮ. ರಕ್ಷಕ ಯೇಸುಗೆ ನೀನೇ ಅಮ್ಮ, ಭಕ್ತರ ಪೋಷಕಿ ನೀನೇ ಅಮ್ಮ. ಇಹ ಪರಲೋಕಕ್ಕೆ ಮಾನವ ಕೋಟಿಗೆ ನೀನೇ ಅಮ್ಮ ಮರಿಯಮ್ಮ, ನೀನೇ ಅಮ್ಮ ಮರಿಯಮ್ಮ. ಅಮ್ಮ ಅಮ್ಮ, ಕರುಣೆಯ ತೋರಮ್ಮ, ಅಮ್ಮ ಅಮ್ಮ, ಆರೋಗ್ಯ ನೀಡಮ್ಮ, ಆರೋಗ್ಯ ನೀಡಮ್ಮ. ನವೇನ ಪ್ರಾರ್ಥನೆ. ಮಹಾಪರಿಶುದ್ಧ ಮರಿಯಮ್ಮನವರೇ, ನಿರ್ಮಲ ಕನ್ನಿಕೆ, ನಮ್ಮ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ಒಡತಿಯನ್ನಾಗಿ ಗೌರವಿಸುತ್ತೇವೆ. ಈ ಬಸಿಲಿಕ ಪುಣ್ಯ ಕ್ಷೇತ್ರದಲ್ಲಿ ನೀವು ಮಾಡುತ್ತಿರುವ ಅಸಂಖ್ಯಾತ ಉಪಕಾರಗಳಿಗಾಗಿ ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ಸನ್ನಿಧಿಗೆ ಬರುವ ಪ್ರತಿಯೊಬ್ಬರನ್ನು ನೀವು ಪರಿಪಾಲಿಸುತ್ತೀರಿ, ಆದ್ದರಿಂದ ನಿಮ್ಮನ್ನು ನಮಿಸುತ್ತೇವೆ. ಮಾತೆ ಮರಿಯಮ್ಮನವರೇ, ನಿಮ್ಮ ಅದ್ಭುತ ರೂಪ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ. ನಿಮ್ಮ ಸ್ವರೂಪವನ್ನು ಗೌರವಿಸುತ್ತಿರುವ ನಾವು ನಿಮ್ಮ ಮಕ್ಕಳಂತಿದ್ದೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಅನುಸರಿಸುತ್ತಿದ್ದೇವೆ. ದಿವ್ಯ ಸಂಸ್ಕಾರಗಳನ್ನು ಸ್ವೀಕರಿಸುತ್ತಾ ಪ್ರಾರ್ಥನೆಯ ಮೂಲಕ ಪಾವನತೆಯ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಹರಿಹರದ ಆರೋಗ್ಯ ಮಾತೆಯೇ, ನಮ್ಮ ರಾಣಿಯೇ, ನಿಮ್ಮ ಕರುಣೆಯನ್ನು ಈ ಊರಿನ ಮೇಲೂ ಎಲ್ಲ ಭಕ್ತ ವಿಶ್ವಾಸಿಗಳ ಮೇಲೂ ಹರಸಿರಿ. ಸೋದರತ್ವ ಸೌಹಾರ್ದವನ್ನು ನಮ್ಮಲ್ಲಿ ಬೇರೂರಿಸಿರಿ. ರೋಗಿಗಳನ್ನು ಬೇನೆ ಪಡುತ್ತಿರುವವರನ್ನು ಕಟಾಕ್ಷಿಸಿರಿ. ದುಃಖಿತರ ಕಣ್ಣೀರನ್ನು ಒರೆಸಿರಿ. ಮಕ್ಕಳನ್ನು ಯುವಜನರನ್ನು ಪುಣ್ಯ ಮಾರ್ಗದಲ್ಲಿ ನಡೆಸಿರಿ. ನಮ್ಮ ಕುಟುಂಬಗಳನ್ನು ಪರಸ್ಪರ ಪ್ರೀತಿಯಲ್ಲಿ ನೆಲೆಗೊಳಿಸಿರಿ. ಎಲ್ಲ ಅಪಾಯ, ಅವಘಡ, ರೋಗ ರುಜಿನ, ಶತ್ರು ಬಾಧೆಯಿಂದ ಸಂರಕ್ಷಿಸಿರಿ. ಸರ್ವಶಕ್ತ ದೇವರ ದೀನ ಸೇವಕಿಯಾದ ಮರಿಯಮ್ಮನವರೇ, ನೀವು ದೇವರ ವಾಕ್ಯವನ್ನು ಶಿರಬಾಗಿ ಸ್ವೀಕರಿಸಿದಿರಿ. ನಾವು ಅದನ್ನು ವಿಧೇಯತೆಯಿಂದ ಅಂಗೀಕರಿಸಿ ನಮ್ಮ ಬಾಳಿನಲ್ಲಿ ಪಾಲಿಸುವಂತೆ ಅನುಗ್ರಹಿಸಿರಿ. ನಮ್ಮ ಕ್ರೈಸ್ತ ವಿಶ್ವಾಸ ಬಾಹ್ಯ ಆಚರಣೆಗೆ ಮಾತ್ರ ಸೀಮಿತವಾಗದೆ ದೇವರ ಚಿತ್ತವನ್ನು ಅಕ್ಷರಶಃ ನೆರವೇರಿಸುವಂತೆ ಕ್ರಿಯಾತ್ಮಕವಾಗಲಿ. ಇಹಲೋಕದ ಯಾತ್ರೆಯ ನಂತರ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ದಯಪಾಲಿಸಿರಿ.
ಅವರಿಗೆ ಸ್ತುತಿ ಸ್ತೋತ್ರ ಘನತೆ ಮಹಿಮೆ ಈಗ ಯುಗಾಂತರಕ್ಕೂ ಲಭಿಸಲಿ. ಆಮೆನ್. ವ್ಯಾಧಿಸ್ಥರಿಗಾಗಿ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೊರೋನಾ ವೈರಸ್ನ ಒಂದು ಪಿಡುಗಿಗೆ ಸಿಕ್ಕಿ ಹಾಕಿಕೊಂಡಿರುವಂಥ ಜನರಿಗಾಗಿ ಪ್ರಾರ್ಥಿಸೋಣ. ಮೂರನೆಯ ಅಲೆ ಈಗ ನಮ್ಮ ದೇಶದಲ್ಲಿ ಕಾಣಿಸಿಕೊಂಡಿರುವಾಗ ಹರಿಹರದ ಆರೋಗ್ಯ ಮಾತೆ ನಮಗೂ ನಮ್ಮ ಕುಟುಂಬಕ್ಕೂ ಆರೋಗ್ಯವನ್ನು ಕರುಣಿಸುವಂತೆ ಆಗಲಿ ಎಂದು ಬೇಡಿಕೊಳ್ತಾ ಇರಬೇಕಾದ್ರೆ ಡಿವೈನ್ ವರ್ಡ್ TV ಚಾನಲ್ನ ಮೂಲಕ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜಿನ ಮೂಲಕ ಈ ಒಂದು ನವೇನದಲ್ಲಿ ಭಾಗವಹಿಸ್ತಾ ಇರುವಂಥ ನಿಮಗೂ ನಿಮ್ಮ ಕುಟುಂಬಕ್ಕೂ ಆ ತಾಯಿ ತನ್ನ ಭಿನ್ನಹದ ಸಹಾಯದಿಂದ ಆರೋಗ್ಯವನ್ನು ಕರುಣಿಸುವಂತೆ ಆಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಹರಿಹರ ಆರೋಗ್ಯ ಮಾತೆಯೇ, ನಾವು ನಿಮ್ಮ ಆಶ್ರಯ ಕೂರುತ್ತಾ ನಿಮ್ಮ ಮಕ್ಕಳಂತೆ ಈ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ಒಂದೇ ಕುಟುಂಬವಾಗಿ ಒಂದುಗೂಡಿದ್ದೇವೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನಿಟ್ಟು ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿ ಬಂದಿರುವ ಈ ಭಕ್ತರನ್ನು ಕಟಾಕ್ಷಿಸಿರಿ. ಜನ್ಮ ಪಾಪದ ಪರಿಣಾಮವಾಗಿ ದೈಹಿಕ ರೋಗ ರುಜಿನ, ಮಾನಸಿಕ ಅಸ್ವಸ್ಥತೆ ಮತ್ತು ಆತ್ಮಿಕ ಪಾಪದಿಂದ ಬಳಲಿದ್ದೇವೆ. ನಮ್ಮ ದೈಹಿಕ ಮತ್ತು ಆತ್ಮಿಕ ಬವಣೆ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದೆ. ಪಾಪಿಗಳ ಪಾಲಕಿಯಾಗಿರುವ ಮರಿಯಮ್ಮನವರೇ, ನಾವು ನಿಮ್ಮ ಮೊರೆ ಹೊಕ್ಕಿದ್ದೇವೆ. ನಿಮ್ಮ ಶಕ್ತಿಯುತ ಮಧ್ಯಸ್ಥಿಕೆಯಿಂದ ಮತ್ತು ಮಾತೃ ಕಾಳಜಿಯಿಂದ ನಾವು ಪುನೀತರು ಸ್ವಸ್ಥರು ಆಗುವ ನಂಬಿಕೆಯನ್ನು ಹೊಂದಿದ್ದೇವೆ. ನಮ್ಮ ದೀನ ಬೇಡಿಕೆಯನ್ನು ನಿಮ್ಮ ಪುತ್ರರ ಸಮ್ಮುಖದಲ್ಲಿ ನಿವೇದಿಸಿ ನಮ್ಮನ್ನು ಸ್ವಸ್ಥರು ಕೃಪಾಭರಿತರು ಆಗುವಂತೆ ಮಾಡಿರೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಹರಿಹರ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಹರಿಹರ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಹರಿಹರ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ನಾವು ಈ ಪವಿತ್ರ ಪರಮಪ್ರಸಾದದ ಆರಾಧನೆಯನ್ನು ನಡೆಸ್ತಾ ಇರಬೇಕಾದರೆ ಇದನ್ನು ಡಿವೈನ್ ವರ್ಡ್ TV ಚಾನಲ್ನ ಮೂಲಕ, ಹರಿಹರ ಮಾತಾ ಯೂಟ್ಯೂಬ್ ಚಾನಲ್ನ ಮೂಲಕ ವೀಕ್ಷಿಸಿ ಪ್ರಾರ್ಥಿಸ್ತಾ ಇರುವಂತಹ ನಿಮಗೆಲ್ಲರಿಗೂ ಕೂಡ ಆ ದಯಾಮಯ ದೇವರ ಅನುಗ್ರಹ ಆಶೀರ್ವಾದ ಲಭಿಸುವಂತೆ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಜೀವಿಸುವ ದೇವರಾಗಿ ರೊಟ್ಟಿಯ ರೂಪದಲ್ಲಿ ನಮ್ಮ ನಡುವೆ ಆಸೀನರಾಗಿರುವ ಪ್ರಭು ಯೇಸು ಕ್ರಿಸ್ತರಿಗೆ ಸ್ತುತಿ ನಮನವನ್ನು ಸಲ್ಲಿಸೋಣ. ಆರಾಧನಾ ಗೀತೆಯನ್ನು ಭಕ್ತಿಯಿಂದ ಹಾಡುತ್ತಾ ಅವರಿಗೆ ವಂದನೆಯನ್ನು ಸಮರ್ಪಿಸೋಣ. ಎಲ್ಲರೂ ಒಟ್ಟಾಗಿ ಸೇರಿ
ಲೋಕರಕ್ಷಕರೇ, ಜೀವಿಸುವ ದೇವರೇ, ಇದೋ ನಿಮಗೆ ನಮ್ಮ ಆರಾಧನೆ. ಪ್ರಭು ಯೇಸುವೇ, ಇದೋ ನಿಮಗೆ ನಮ್ಮ ಆರಾಧನೆ, ಎಂದೆಂದಿಗೂ ಆರಾಧನೆ. ಪರದಿಂದಿಡಿದ ದೇವಾ, ನೀನಾದ ರೊಟ್ಟಿಯ ರೂಪ. ಪರದಿಂದಿಳಿದ ದೇವ, ನೀನಾದ ರೊಟ್ಟಿಯ ರೂಪ. ನೀನಾದ ರೊಟ್ಟಿಯ ರೂಪ. ನಿನ್ನನ್ನು ನಾ ಭುಜಿಸಲು ನನಗಾಯ್ತು ರಕ್ಷಣೆಯು. ನಿನ್ನನ್ನು ನಾ ಭಜಿಸಲು ಬಾಳೆಲ್ಲ ಆನಂದ. ಆರಾಧನೆ ತಂದೆಯೇ, ಆರಾಧನೆ ಪ್ರಭು ಯೇಸುವೇ, ಆರಾಧನೆ ಪವಿತ್ರ ಆತ್ಮರೇ, ತ್ರಿಯೇಕ ದೇವರೇ, ನಿಮಗೆ ನಮ್ಮ ಆರಾಧನೆ. ಪ್ರಭು ಯೇಸುವೇ, ಪವಿತ್ರ ಆತ್ಮರೇ, ಪರದಿಂದ ಈ ಭೂಮಿಗೆ ಇಳಿದಂತಹ ಪ್ರಭು ಯೇಸುವೆ, ರೊಟ್ಟಿಯ ರೂಪದಲ್ಲಿ ನಮ್ಮ ನಡುವೆ ಜೀವಿಸುತ್ತಿರುವ ಪ್ರಭು ಯೇಸುವೆ, ಈ ಒಂದು ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥ ನಮ್ಮನ್ನು ಹೆಸರಿಡಿದು ಆಶೀರ್ವದಿಸಿರಿ. ನಿಮ್ಮ ಅನುಗ್ರಹ ಎಂದೆಂದಿಗೂ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಪೂರ್ವಜರೆಂದರು ಮನ್ನ, ಸಾವರ ಬಿಡಲಿಲ್ಲವಲ್ಲ. ಪೂರ್ವಜರು ಮನ್ನವನ್ನು ಉಂಡರು, ಆದರೆ ಸತ್ತೋದರು. ಅವರ ಜೀವವನ್ನು ನೀಡುವ ನಿಮ್ಮ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನನ್ನು ಸ್ವೀಕರಿಸುವ ಯಾರಿಗೂ ಸಾವಿಲ್ಲ ಸ್ವಾಮಿ. ಪರಮ ಪ್ರಸಾದಿಗಳು ಇಂದಿಗೂ ಬದುಕಿದೆಯಾ ಸ್ವಾಮಿ, ನಿನಗೆ ವಂದನೆ. ಎಲ್ಲರೂ ಒಟ್ಟಾಗಿ ಆರಾಧನೆ ಪ್ರಭು ಯೇಸುವೆ, ಆರಾಧನೆ ಪವಿತ್ರ ಆತ್ಮನೇ, ತ್ರಯೇಕ ದೇವರೇ, ನಿಮಗೆ ನಮ್ಮ ಆರಾಧನೆ. ಎಲ್ಲರೂ ಒಟ್ಟಾಗಿ ಈ ಸಾಲುಗಳನ್ನು ಭಕ್ತಿಯಿಂದ ಹಾಡೋಣ. ತ್ರಯೇಕ ದೇವರಿಗೆ ಸ್ತುತಿ ನಮನವನ್ನು ಸಲ್ಲಿಸೋಣ. ಎಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ, ಯೇಸುವೆ ಸ್ತೋತ್ರ. ಪ್ರಭು ಯೇಸುವೆ, ರೊಟ್ಟಿಯ ರೂಪದಲ್ಲಿ ಜೀವಿಸುತ್ತಿರುವಂತಹ ಪ್ರಭು ಯೇಸುವೆ, ನಿಮಗೆ ನಮ್ಮ ಆರಾಧನೆಯನ್ನು, ಸ್ತುತಿ ನಮನವನ್ನು ಸಲ್ಲಿಸ್ತಾ ಇರಬೇಕಾದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರನ್ನು, ಈ ಭಕ್ತಿ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಾ ಇರುವಂಥ ಎಲ್ಲರನ್ನು ನೀವು ಆಶೀರ್ವದಿಸಿರಿ. ಈ ದಿನ ನಿಮ್ಮ ಆಶೀರ್ವಾದ ಎಂದೆಂದಿಗೂ ಅಬ್ರಹಾಮನಿಗೆ ನೀವು ನೀಡಿದ ಅದೇ ಆಶೀರ್ವಾದ, ಇಸ್ಸಾಕನಿಗೆ ನೀವು ನೀಡಿದ ಅದೇ ಆಶೀರ್ವಾದ, ಯಾಕೋಬನಿಗೆ ಆತನ ಮೂಲಕ ಇಸ್ರಾಯೇಲರಿಗೆ ನೀನು ನೀಡಿದ ಆಶೀರ್ವಾದ ನಮ್ಮನ್ನು, ನಮ್ಮ ಕುಟುಂಬ ವರ್ಗವನ್ನು ತಲುಪಲಿ. ನಾವು ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ, ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಕುಟುಂಬದ ಅನೇಕರು ಮಕ್ಕಳಿರಬಹುದು, ಹಿರಿಯರಿರಬಹುದು, ಯೌವನಸ್ಥರಿರಬಹುದು,
ಕೆಲಸ ಕಾರ್ಯಕ್ಕಾಗಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ನಾಡುಗಳಲ್ಲಿ ಇರುವಂಥವರು ಪ್ರತಿಯೊಬ್ಬರಿಗಾಗಿ ನಾವು ನೆನಪು ಮಾಡಿಕೊಂಡು ಪ್ರಾರ್ಥಿಸ್ತಾ ಇದ್ದೇವೆ ಈ ದಿನ. ಯಾಕಂದರೆ ನಮ್ಮ ಪ್ರಾರ್ಥನೆಯ ಶಕ್ತಿ ಇವತ್ತು ಅವರನ್ನು ಕೂಡ ತಲುಪುವಂತೆ ಆಗಲಿ. ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥವರು, ಭಾಗವಹಿಸದೇ ಇದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥವರು ಪ್ರತಿಯೊಬ್ಬರನ್ನು ನೀನು ಸ್ಪರ್ಶಿಸಿ ಗುಣಪಡಿಸಬೇಕು ಸ್ವಾಮಿ. ಈ ದಿನ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ನಿನ್ನ ಅನುಗ್ರಹಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನಿನ್ನ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ತ್ರಯೇಕ ದೇವರೇ, ಪಿತಾ ಸುತ ಮತ್ತು ಪವಿತ್ರಾತ್ಮರೇ, ಎಂದೆಂದಿಗೂ ಅನುಗ್ರಹಿಸುವ ದೇವರೇ, ಆಶೀರ್ವದಿಸಿ ನಮ್ಮನ್ನು ಕಾಪಾಡುವ ದೇವರೇ, ನಿಮ್ಮ ಬಳಿಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ನಿಮಗೆ ಸ್ತುತಿ ಸ್ತೋತ್ರ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, 2000 ವರ್ಷಗಳ ಹಿಂದೆ ಪ್ರಭು ಯೇಸು ಕ್ರಿಸ್ತರು ಈ ಲೋಕವನ್ನು ಬಿಟ್ಟು ಹೊರಟು ಹೋಗಬೇಕಾದ್ರೆ, ಈ ಜಗತ್ತಿನಲ್ಲಿ ಜೀವಿಸಿ ಅದನ್ನು ಬಿಟ್ಟು ಹೊರಟು ಹೋಗ್ತಾ ಇರಬೇಕಾದ್ರೆ ಶಿಷ್ಯರಿಗೆ ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ. ಐ ವಿಲ್ ನಾಟ್ ಲೀವ್ ಯು ಆರ್ಫನ್ಸ್. ಎಷ್ಟೊಂದು ನೋವು, ಕುಟುಂಬದಲ್ಲಿ ಎಷ್ಟೊಂದು ಕಣ್ಣೀರು. ಮಗ ಮತ್ತು ಸೊಸೆ ಸಂತೋಷವಾಗಿ ಇರಬೇಕು ಅಂತ ಬಯಸಿದ್ರೆ ಅವರಲ್ಲಿ ವಿಚ್ಛೇದನ ಮೂಡಿದೆ, ಮನಸ್ತಾಪ ಏರ್ಪಟ್ಟಿದೆ ಅತ್ತೆ ಮಾವನ ನಡುವೆ, ಸೊಸೆಯ ನಡುವೆ. ಮಕ್ಕಳನ್ನು ಕರೆದುಕೊಂಡು ತವರು ಮನೆಗೆ ಹೊರಟು ಹೋದಂಥ ಎಷ್ಟೊಂದು ಹೆಣ್ಣು ಮಕ್ಕಳಿದ್ದಾರೆ. ಪ್ರಭು ಯೇಸುವೆ, ಕುಟುಂಬದ ಯಜಮಾನ ಕುಡಿತದ ದಾಸನಾಗಿ ಇವತ್ತು ಮನೆಗೆ ಅವಶ್ಯವಾದಂತಹ ಆಹಾರವನ್ನು ಕೂಡ ತಂದು ಕೊಡದೆ ಹಸಿವಿನಲ್ಲಿ ಮಲಗಿರುವ ಎಷ್ಟೊಂದು ಜನರಿದ್ದಾರೆ. ಈ ಆರಾಧನೆಯ ಮೂಲಕ ನೀನು ಅವರನ್ನು ಸ್ಪರ್ಶಿಸು ಸ್ವಾಮಿ. ಪ್ರತಿಯೊಬ್ಬರಿಗೂ ಕೂಡ ಗುಣ ಹೊಂದಲೇಬೇಕಾದಂಥ ಅವಶ್ಯಕತೆ ಇದೆ. ದೈಹಿಕವಾದ ನೋವು ಇವತ್ತು ಇಲ್ಲದೆ ಇರಬಹುದು, ಆದರೆ ಮಾನಸಿಕವಾಗಿ ಕುಂದು ಹೋಗಿದ್ದೇವೆ ನಾವು. ಅರ್ಥ ಮಾಡಿಕೊಳ್ಳಬೇಕಾದಂಥ ವ್ಯಕ್ತಿಗಳು ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ತಾತ್ಸಾರದಿಂದ ಜೀವನವನ್ನು ನಡೆಸ್ತಾ ಇರಬೇಕಾದ್ರೆ, ಯಾವುದೋ ಒಂದು ವಿಷಯಕ್ಕಾಗಿ ಮನಸ್ತಾಪ ಏರ್ಪಟ್ಟು ಒಬ್ಬರ ನಡುವೆ ಒಬ್ಬರಿಗೆ ಮಾತು ಕೂಡ ಇಲ್ಲದೆ ಜೀವನವನ್ನು ಸಾಗಿಸಬೇಕಾದ್ರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮಗೊಬ್ಬ ಪೋಷಕರನ್ನು ಕಳುಹಿಸಿಕೊಡ್ತೇನೆ ಅಂತ ಹೇಳ್ತಾ ಇದ್ದೀರಾ. ಹೌದು ಸ್ವಾಮಿ. ಪ್ರತಿಯೊಬ್ಬರಲ್ಲೂ ಕೂಡ ಏಕಾಂಗಿತನ, ಪ್ರತಿಯೊಬ್ಬರಲ್ಲೂ ಕೂಡ ನಾನು ಒಂಟಿ ಎನ್ನುವಂಥ ಭಾವನೆ ಈ ಜಗತ್ತಿನಲ್ಲಿ ಮೂಡ್ತಾ ಇದೆ. ಈ ಕೊಳ್ಳುಬಾಕ ಸಂಸ್ಕೃತಿಯಲ್ಲಿ ನಾವು ನಮ್ಮನ್ನೇ ನಾವು ಕಳೆದುಕೊಂಡಿದ್ದೇವೆ. ಆದರೆ ಇವತ್ತು ಪ್ರಾರ್ಥನೆಯ ಬಲದಿಂದ, ಪವಿತ್ರಾತ್ಮರ ಶಕ್ತಿಯಿಂದ, ವರದಾನದಿಂದ ನಿನ್ನ ಅನುಗ್ರಹ ಎಂದೆಂದಿಗೂ ನಮ್ಮ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮರೇ ಇಳಿದು ಬನ್ನಿರಿ. ಪಂಚಶತಮ ಹಬ್ಬದ ದಿನ ಅಂದು ಇಳಿದು ಬಂದಂಥ ಪವಿತ್ರಾತ್ಮರೇ ಇಳಿದು ಬಂದಿರಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿರಿ. ಈ ಒಂದು ಆರಾಧನೆಯಲ್ಲಿ ನಾವು ಪವಿತ್ರಾತ್ಮರ ಗೀತೆಯನ್ನು ಹಾಡಬೇಕಾದ್ರೆ, ನಮ್ಮ ಕರಗಳನ್ನು ಚಾಚಿ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ, ಅಂದು ಇಳಿದು ಬಂದ ಅದೇ ಪವಿತ್ರಾತ್ಮರು ಕೆನ್ನಾಲಿಗೆ ರೂಪದಲ್ಲಿ ಅಂದು ಪ್ರೇಷಿತರ ಮೇಲೆ ಇಳಿದು ಬಂದ ಅದೇ ಪವಿತ್ರಾತ್ಮರು ನಮ್ಮ ಮೇಲೆ ಕೂಡ ಇಳಿದು ಬರುವಂತೆ ಆಗಲಿ ಎಂದು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸೋಣ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ ಎನ್ನುವಂಥ ಗೀತೆಯನ್ನು ಭಕ್ತಿಯಿಂದ ಹಾಡುತ್ತಾ ಪ್ರಭು ಯೇಸುವಿನ ಸ್ತುತಿಯನ್ನು ಮಾಡೋಣ. ಅವರ ಸ್ತುತಿಯ ಬಲದಿಂದ ಪವಿತ್ರಾತ್ಮರ ವರದಾನ ನಮ್ಮ ಮೇಲೆ ಕೂಡ ಇಳಿದು ಬರುವಂತೆ ಆಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಇವತ್ತು ನಮ್ಮ ಮನೆಗಳಲ್ಲಿ ಇದ್ದು ನಾವು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ, ಕರವನ್ನು ಚಾಚಿ ಬೇಡಿಕೊಳ್ತಾ ಇರಬೇಕಾದ್ರೆ, ಪವಿತ್ರಾತ್ಮರೇ ಇಳಿದು ಬನ್ನಿರಿ, ಇಳಿದು ಬಂದು ಆಶೀರ್ವದಿಸಿ ಅನುಗ್ರಹಿಸಿ ಕಾಪಾಡಿರಿ. ಪವಿತ್ರಾತ್ಮರ ಗೀತೆಯನ್ನು ಕರೆಗಳನ್ನು ಚಾಚಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಹಾಡೋಣ. ಎಲ್ಲರನ್ನು ಪ್ರೀತಿಸುವ ಶಕ್ತಿ ನೀಡುವ ಸರ್ವೇಶ್ವರನೇ,
ಅನುಗ್ರಹ ಆಶೀರ್ವಾದವನ್ನು ದಯಪಾಲಿಸಿ. ಸರ್ವರನ್ನು ನಾ ಪ್ರೀತಿಸಬೇಕು, ಪವಿತ್ರಾತ್ಮರೇ ಶಕ್ತಿಯನ್ನು ನೀಡಿರಿ. ನೋಯಿಸಿದವರನ್ನ ನಮ್ಮನ್ನು ಕ್ಷಮಿಸಬೇಕು, ನೋಯಿಸಿದವರನ್ನ ಕ್ಷಮಿಸಲು ಪವಿತ್ರಾತ್ಮರೇ ವರವ ನೀಡಿ. ಅಗ್ನಿಯ ನಾಳವಾಗಿ ಸ್ತೋತ್ರವನ್ನು ಮಾಡೋಣ. ಅಭಿಷೇಕ ನಾಳವಾಗಿ ಮಾಡಿ ಅಭಿಷೇಕ ಮಾಡಿರಿ ಸ್ವಾಮಿ. ಪಾವನಾತ್ಮರೇ ಪಾವನಾತ್ಮರೇ ಬೇಗ ಇಳಿದು ಬನ್ನಿರಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಕರಗಳನ್ನು ಚಾಚಿ ಪ್ರಾರ್ಥಿಸೋಣ. ಎಷ್ಟೊಂದು ಶೋಧನೆ ಜೀವನದಲ್ಲಿ, ನೋವು, ಕಷ್ಟ, ಅದನ್ನು ಗೆಲ್ಲುವ ಶಕ್ತಿಯನ್ನು ನೀಡಿ. ನಾ ಗೆಲ್ಲಬೇಕು, ಚಪ್ಪಾಳೆಯನ್ನು ತಟ್ಟುತ್ತಾ ಪವಿತ್ರಾತ್ಮರೇ ಶಕ್ತಿ ನೀಡಿ. ಶೋಧನೆಯನ್ನು ನಾ ಗೆಲ್ಲಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ವೇದನೆಯನ್ನು ಸಹಿಸಲು ವೇದನೆಯಲ್ಲ ನಾ ಸಹಿಸಬೇಕು, ಪವಿತ್ರಾತ್ಮರೇ ವರವ ನೀಡಿ. ವೇದನೆಯಲ್ಲ ನಾ ಸಹಿಸಬೇಕು, ಪವಿತ್ರಾತ್ಮರೇ ವರವ ನೀಡಿ. ಕರಗಳನ್ನು ಮೇಲೆತ್ತಿ ಎಲ್ಲರೂ ಅಗ್ನಿಯ ನಾಳವಾಗಿ ಪವಿತ್ರಾತ್ಮರೇ ಅಭಿಷೇಕ ಮಾಡ ಬನ್ನಿ. ಆಶೀರ್ವದಿಸಿರಿ ಪವಿತ್ರಾತ್ಮರೇ. ಪಾವನಾತ್ಮರೇ ಪಾವನಾತ್ಮರೇ ಇಳಿದು ಬನ್ನಿರಿ. ಬೇಗ ಇಳಿದು ಬನ್ನಿರಿ. ಅಗ್ನಿಯ ನಾಳವಾಗಿ ಆ ದಿವ್ಯ ಅನುಭವವನ್ನು ಪಡೆದುಕೊಳ್ಳೋಣ. ಅಭಿಷೇಕ ಮಾಡ ಬನ್ನಿ. ಅಭಿಷೇಕಿಸುವ ದೇವರ ಬಳಿಯಲ್ಲಿ ಪ್ರಾರ್ಥನೆ. ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಕರಗಳನ್ನು ಚಾಚಿ ಪ್ರಾರ್ಥನೆಯನ್ನು ಮಾಡೋಣ. ಸೈತಾನ ಶಕ್ತಿಯನ್ನು ಬಂಧಿಸಲು ವರದಾನಕ್ಕಾಗಿ ಪ್ರಾರ್ಥಿಸೋಣ. ಶಕ್ತಿಯ ಬಂಧಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ಸೈತಾನ ಶಕ್ತಿಯ ಬಂಧಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ರೋಗಿಗಳಿಗೆ ಸೌಖ್ಯ ನೀಡಬೇಕು, ಪವಿತ್ರಾತ್ಮರೇ ವರವ ನೀಡಿ. ರೋಗಿಗಳಿಗೆ ಸೌಖ್ಯ ನೀಡಬೇಕು, ರೋಗದಲ್ಲಿ ಪವಿತ್ರಾತ್ಮರೇ ಭಾಗವಹಿಸ್ತಾ ಇದ್ದಾರೆ. ಅಗ್ನಿಯ ನಾಳವಾಗಿ ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸೋಣ. ಅಭಿಷೇಕ ಮಾಡ ಬನ್ನಿ. ಯೇಸುವೇ ಪಾವನಾತ್ಮರೇ ಬೇಗ ಹಿಡಿದು ಬನ್ನಿ. ಕರಗಳನ್ನು ಚಾಚಿ ಅಗ್ನಿಯ ನಾಳವಾಗಿ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಅಭಿಷೇಕ ಮಾಡ ಬಂದು ಆಶೀರ್ವದಿಸುವ ದೇವರ ಬಳಿಯಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವರದಾನಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಬೇಗ ಇಳಿದು ಬನ್ನಿ. ಪ್ರಭು ಯೇಸುವೇ, ಎಲ್ಲರಿಗಾಗಿ ಪ್ರಾರ್ಥಿಸುವ ಶಕ್ತಿಯನ್ನು ದಯಪಾಲಿಸಿಕೊಡಿರಿ. ಅಷ್ಟು ಸುಲಭವಲ್ಲ, ಆದರೂ ನಿನ್ನ ಶಕ್ತಿಯಿಂದ ಅದು ಸಾಧ್ಯ ಸ್ವಾಮಿ. ಪ್ರಾರ್ಥಿಸಬೇಕು, ಸರ್ವರಿಗಾಗಿ ನಾವು ಪ್ರಾರ್ಥಿಸಬೇಕು. ಪವಿತ್ರಾತ್ಮರೇ ಶಕ್ತಿ ನೀಡಿ. ಸರ್ವರಿಗಾಗಿ ನಾ ಪ್ರಾರ್ಥಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ.
ಸಂಕಟದಲ್ಲೂ ಸ್ತುತಿಸಿ ಸಂಕಟದಲ್ಲಿ ನಿನ್ನನ್ನು ಹಾಡಬೇಕು. ಸ್ತುತಿಸಲು, ಪವಿತ್ರಾತ್ಮರೇ ನೋವಿನಲ್ಲಿ ನಿನಗೆ ಬರಬಾರದಿರಿ. ವಂದನೆಯನ್ನು ಸಮರ್ಪಿಸಲು ಶಕ್ತಿಯನ್ನು ನೀಡು ಪ್ರಭು. ಸಂಕಟದಲ್ಲೂ ಸ್ತುತಿಸಿ ಹಾಡಬೇಕು. ಪವಿತ್ರಾತ್ಮರೇ ಬರಬಾರದಿರಿ. ಕರಗಳನ್ನ ಮೇಲೆತ್ತಿ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಅಗ್ನಿಯ ನಾಳವಾಗಿ ಅಗ್ನಿಯ ನಾಳವಾಗಿ ಅಭಿಷೇಕ ಅಭಿಷೇಕ ಮಾಡಬನ್ನಿ ಸ್ವಾಮಿ. ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಪ್ರಭು ಯೇಸುವೆ, ಜಗತ್ತಿಗೆ ಸುವಾರ್ತೆಯನ್ನು ಸಾರುವ ಶಕ್ತಿ ನಿನ್ನಿಂದ ಬರಬೇಕಾಗಿದೆ. ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು. ಪವಿತ್ರಾತ್ಮರೇ ಶಕ್ತಿ ನೀಡಿ. ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು. ಪವಿತ್ರಾತ್ಮರೇ ಶಕ್ತಿ ನೀಡಿ. ಕರ್ತರಿಗಾಗಿ ನಿನಗಾಗಿ ಬಾಳುವ ಶಕ್ತಿಯನ್ನು ಕರುಣಿಸಿರಿ. ಪವಿತ್ರಾತ್ಮರೇ ಎಂದೆಂದಿಗೂ ಬದುಕಿ ಬಾಳುವ ಬರಬಾರದಿರಿ. ಶಕ್ತಿಯನ್ನು ನೀಡಿರಿ ಸ್ವಾಮಿ. ಕರ್ತರಿಗಾಗಿ ಬಾಳಬೇಕು. ಎಷ್ಟೊಂದು ಜನ ಪವಿತ್ರಾತ್ಮರೇ ಇವತ್ತು ಈ ಬರಬಾರದಿರಿ. ಕೊರೋನಾ ವೈರಸ್ ಪಿಡುಗಿಗೆ ಸಿಕ್ಕಿಯಾಗಿ ಅಗ್ನಿಯ ನಾಳವಾಗಿ ನನಗೆ ಬದುಕಲು ಶಕ್ತಿಯನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ ಬೇಡಿಕೊಳ್ಳೋಣ. ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ನಮ್ಮೆಲ್ಲರೂ ಒಟ್ಟಾಗಿ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಅನುಗ್ರಹ ಆಶೀರ್ವಾದ ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಎಲ್ಲರೂ ಒಟ್ಟಾಗಿ ಸೇರಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ, 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 ಹಾಲೆಲೂಯ. ಇಳಿದು ಬರುವ ದೇವರೇ, ಅನುಗ್ರಹಿಸಿ ಕಾಪಾಡುವ ದೇವರೇ, ಆಶೀರ್ವದಿಸಿ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ದೇವರೇ, ನಮ್ಮ ಕರಗಳನ್ನು ಮೇಲೆತ್ತಿ ನಾವು ಪ್ರಾರ್ಥನೆಯನ್ನು ಮಾಡಿರುವಾಗ ನಿನ್ನ ಅನುಗ್ರಹ ಆಶೀರ್ವಾದ ನಮ್ಮ ಹೃದಯವನ್ನು ತುಂಬುವಂತೆ ಆಗಲಿ. ಮೋಶೆಯು ಅಂದು ಕರವನ ಎತ್ತಿ ಪ್ರಾರ್ಥನೆಯನ್ನು ಮಾಡಿದಾಗ ಇಸ್ರೇಲರಿಗೆ ಜಯವನ್ನು ಕರುಣಿಸಿದಂಥ ನೀನು ಇಂದು ನಮ್ಮ ಮನೆಗಳಲ್ಲಿಯೇ ಇದ್ದು ಡಿವೈನ್ ವರ್ಲ್ಡ್ ಟಿವಿ ಚಾನೆಲ್ನ ಮೂಲಕ ಹಾಗೂ ಯೂಟ್ಯೂಬ್ ಇತರ ಚಾನೆಲ್ಗಳ ಮೂಲಕ ಈ ಒಂದು ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರೂ ಕೂಡ ನಿನಗೆ ಕೃತಜ್ಞತೆಯನ್ನು ವಂದನೆಯನ್ನು ಸಮರ್ಪಿಸುವಂತೆ ಆಗಲಿ. ಜಯವನ್ನು ನಮಗೂ ಕೂಡ ದಯಪಾಲಿಸಿಕೊಡು. ನಮ್ಮ ಕುಟುಂಬಕ್ಕೆ ಅವಶ್ಯವಾದಂಥ ವರದಾನವನ್ನು ಕರುಣಿಸು, ಆಶೀರ್ವಾದವನ್ನು ನೀಡು, ಆರೋಗ್ಯವನ್ನು ನೀಡಬೇಕೆಂದು ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್, ಹಾಲೆಲೂಯ, ಆಮೇನ್, ಹಾಲೆಲೂಯ. ಸಂತ ಲೂಕರ ಶುಭ ಸಂದೇಶ 24ನೇ ಅಧ್ಯಾಯ 29ನೇ ವಚನ. ಸಂತ ಲೂಕರ ಶುಭ ಸಂದೇಶ 24ನೇ ಅಧ್ಯಾಯ 29ನೇ ವಚನ. ಎಮ್ಮಾವು ಗ್ರಾಮದಲ್ಲಿ ಆ ಶಿಷ್ಯರು, ಯೇಸುವಿನ ಶಿಷ್ಯರು ಪುನರುತ್ಥಾನದ ಆ ಅನುಭವವನ್ನು ಇನ್ನೂ ಕೂಡ ತಿಳಿದುಕೊಳ್ಳದೆ ಯೇಸುವಿನ ಮರಣದ ವಾರ್ತೆಯ ಬಗ್ಗೆ ಮಾತನಾಡ್ಕೊಂಡು ಹೋಗ್ತಾ ಇರ್ತಾರೆ. ಯೇಸು ಅವರ ಜೊತೆಗೆ ನಡ್ಕೊಂಡು ಹೋಗೋದಕ್ಕೆ ಆರಂಭ ಮಾಡ್ತಾರೆ. ಗೊತ್ತಿಲ್ಲ ಅವರಿಗೆ ಪುನರುತ್ಥಾನರಾದಂಥ ಪ್ರಭು ಯೇಸು ಕ್ರಿಸ್ತರು ಇವರೇ ಎಂದು ಗೊತ್ತಿಲ್ಲ. ಮೃತ್ಯುಂಜಯರಾದಂಥ ಪ್ರಭು ಯೇಸು ಕ್ರಿಸ್ತರು ಇವರೇ ಎಂದು ಅವರಿಗೆ ಗೊತ್ತಿಲ್ಲ. ಆದರೂ ನಮ್ಮ ಮನೆಗಳಿಗೆ ಯಾರಾದರೂ ಅತಿಥಿಗಳು ಬಂದಾಗ ನಾವು ಅವ್ರಿಗೆ ಹೇಳ್ತೇವೆ, ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ, ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗಿ. ಭಾಳ ಸಂಜೆ ಆಗಿದ್ರೆ, ಪರಿಚಯಸ್ಥರಾಗಿದ್ದರೆ, ನೆಂಟರಿಷ್ಟರಾಗಿದ್ದರೆ ಇವತ್ತು ಸಾಯಂಕಾಲ ದಯವಿಟ್ಟು ನಮ್ಮ ಮನೇಲಿ ಒಂದಿನ ಉಳಿದು ಹೋಗಿ ಅಂತ ಹೇಳ್ತೀವಿ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಅಂತ ಹೇಳ್ತೀವಿ. ಆ ಶಿಷ್ಯರಿಗೆ ಗೊತ್ತಿಲ್ಲ
ಯಾತಕ್ಕಾಗಿ ಈ ವ್ಯಕ್ತಿ, ಪರಿಚಯ ಇಲ್ಲದ ಈ ವ್ಯಕ್ತಿ, ಒಬ್ಬ ಆಗುಂತಕ, ಏನೋ ಒಂದು ಸಂಬಂಧ ನಮ್ಮ ಜೊತೆಗಿದೆ ಏನೋ ಅಂತ ಭಾವನೆ, ಅದಕ್ಕೆ ಅವ್ರು ಹೇಳ್ತಾರೆ. ಸಂತ ಲೂಕರ ಶುಭ ಸಂದೇಶ 24ನೇ ಅಧ್ಯಾಯ 29ನೇ ವಚನದಲ್ಲಿ ಅವರು ಹೇಳ್ತಾರೆ, ಪ್ರಭು ಸಂಜೆಯಾಯಿತು, ಪ್ರಭು ಸಂಜೆಯಾಯಿತು, ಕತ್ತಲಾಗುತ್ತಾ ಬಂದು ನಮ್ಮೊಡನೆ ತಂಗಿರಿ. ಸಂತ ಲೂಕರ ಶುಭ ಸಂದೇಶ 24ನೇ ಅಧ್ಯಾಯ 29ನೇ ವಚನ, ಪ್ರಭು ಸಂಜೆಯಾಯಿತು, ಕತ್ತಲಾಗುತ್ತಾ ಬಂದು ನಮ್ಮೊಡನೆ ತಂಗಿರಿ. ಪ್ರಭು ಯೇಸು ಅವರ ಆಮಂತ್ರಣಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ರೊಟ್ಟಿಯನ್ನು ಮುರಿದು, ಯಾಕಂದರೆ ಕ್ರೈಸ್ತ ಜೀವನದ ಶಕ್ತಿ ಅಡಗಿರುವುದು ಪರಮಪ್ರಸಾದದಲ್ಲಿ. ರೊಟ್ಟಿಯನ್ನು ಮುರಿದು ಅವರಿಗೆ ಕೊಡ್ತಾ ಇರಬೇಕಾದ್ರೆ ಆ ದಿವ್ಯ ಅನುಭವ ಇದ್ದಕ್ಕಿದ್ದ ಹಾಗೆಯೇ ಆ ಶಿಷ್ಯರಿಗೆ ಆಗ್ತದೆ. ನಾವು ಕೂಡ ಪ್ರಿಯರೇ, ಪರಮಪ್ರಸಾದದ ಆರಾಧನೆಯಲ್ಲಿ ಭಾಗವಹಿಸಬೇಕಾದ್ರೆ ಆ ದಿವ್ಯ ಅನುಭವ ನಮಗಾಗುತ್ತದೆ. ಆ ದಿವ್ಯ ಶಕ್ತಿ ನಮ್ಮಲ್ಲಿರುವುದು ನಮಗೆ ಗೋಚರವಾಗ್ತದೆ. ಅದಕ್ಕೆ ಶಿಷ್ಯರು ಆನಂತರ ಹೇಳ್ತಾರೆ, ಅದೇ ಅಧ್ಯಾಯದಲ್ಲಿ ಲೂಕರ ಶುಭ ಸಂದೇಶ 24ನೇ ಅಧ್ಯಾಯ 32ನೇ ವಚನದಲ್ಲಿ ಹೇಳ್ತಾರೆ, ಅವರು ನಮ್ಮ ಜೊತೆಗೆ ಮಾತನಾಡುತ್ತಾ ರೊಟ್ಟಿಯನ್ನು ಮುರಿದು ಹಂಚಬೇಕಾದ್ರೆ ನಮ್ಮ ಹೃದಯಗಳು ಕುತೂಹಲದಿಂದ ಕುದಿಯುತ್ತಿತ್ತಲ್ಲವೇ? ನಮ್ಮ ಹೃದಯಗಳು ಕುತೂಹಲ, ಯಾಕಂದರೆ ಸ್ವಾಮಿ ನಮಗೆ ವರದಾನವನ್ನು ಕರುಣಿಸುವಂಥ ಸಮಯ ಅದು. ಪ್ರೀತಿಯ ಸಹೋದರ ಸಹೋದರಿ, ನೀವು ಮತ್ತು ನಾನು ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ಎಮ್ಮಾವು ಗ್ರಾಮಕ್ಕೆ ಸಾಗಿ ಹೋಗ್ತಾ ಇದ್ದಂಥ ಶಿಷ್ಯರ ಅನುಭವ ನಿಮಗೂ ನನಗೂ ಆಗಬೇಕು. ಸಂಜೆ ಆಯಿತು, ಕತ್ತಲಾಗುತ್ತಾ ಬಂತು, ಪ್ರಭುವೇ ನಮ್ಮೊಡನೆ ತಂಗಿರಿ. ಅಂದು ಜಕ್ಕಾಯ ಕೂಡ ಯೇಸುವನ್ನು ನೋಡಿದಾಗ ಇದೇ ರೀತಿ ಹೇಳ್ತಾನೆ, ಸ್ವಾಮಿ ಬನ್ನಿ ನನ್ನ ಮನೆಗೆ, ಸ್ವಾಮಿನ ಬನ್ನಿ ನನ್ನ ಮನೆಗೆ. ಕಾನಾ ಊರಿನಲ್ಲಿ ಮಾತೆ ಮರಿಯಮ್ಮನವರ ಮಾತಿಗೆ ಹೋಗೊಟ್ಟು ಯೇಸು ಅದ್ಭುತವನ್ನು ಮಾಡಿದಾಗ, ಯೋಹಾನನ ಶುಭ ಸಂದೇಶ 2ನೇ ಅಧ್ಯಾಯ 5ನೇ ವಚನ, ಅಲ್ಲಿದ್ದಂತಹ ಆ ವ್ಯಕ್ತಿಗಳು ಯೇಸುವಿಗೆ ಆಮಂತ್ರಣವನ್ನು ಕೊಡದೇ ಇದ್ದಿದ್ರೆ ಸಾಧ್ಯವಾಗ್ತಾ ಇರಲಿಲ್ಲ. ಅದ್ಭುತ ಸಾಧ್ಯವಾಗ್ತಾ ಇರಲಿಲ್ಲ. ಅವತ್ತು ಸೂಚಕ ಕಾರ್ಯ ನಡೀತಾ ಇರಲಿಲ್ಲ. ಅವರು ಹೇಳ್ತಾರೆ, ಬನ್ನಿ ಸ್ವಾಮಿ, ಬಂದು ನಮ್ಮ ಜೊತೆಗೆ ನೀವು ತಂಗಿರಿ ಸ್ವಾಮಿ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೊತೆಗಿರುವಂತಹ ದೇವರು, ನಮ್ಮ ಹತ್ತಿರವಿರುವಂತಹ ದೇವರು. ಆದರೆ ಅದೇ ಪ್ರಭು ಯೇಸು ಇವತ್ತು ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳಿರೋ ಪ್ರಕಾರ, ಈಗೋ ನಾವು ಕರೆದಿದ್ದೀವಿ, ಸ್ವಾಮಿ ಬಂದಿದ್ದಾರೆ, ಬಾಗಿಲು ತಟ್ತಾ ಇದ್ದಾರೆ. ಈಗೋ ಬಾಗಿಲ ಬಳಿಯಲ್ಲಿ ನಿಂತು ನಾನು ಕದವನ್ನು ತಟ್ಟುತ್ತಾ ಇದ್ದೇನೆ. ಕೇಳ್ತಾ ಇದೆಯಾ ನಿಮಗೆ? ಈಗೋ ಬಾಗಿಲ ಬಳಿಯಲ್ಲಿ ನಿಂತು ಕದವನ್ನು ತಟ್ತಾ ಇದ್ದೇನೆ. ಯಾರಾದರೂ ನನ್ನ ಸ್ವರವನ್ನು ಆಲಿಸಿ ಬಾಗಿಲನ್ನು ತೆಗೆದ್ರೆ ನಾನು ಆತನ ಸಂಗಡ ಆಕೆಯ ಸಂಗಡ ಊಟ ಮಾಡ್ತೇನೆ. ಇವತ್ತು ಸ್ವಾಮಿ ಬಾಗಿಲನ್ನು ತಟ್ತಾ ಇದ್ದಾರೆ, ಎಲ್ಲರ ಬಳಿಯಲ್ಲಿ, ಎಲ್ಲರ ಹೃದಯವನ್ನು. ಆದರೆ ನಾವು ಸ್ವಾಮಿನ ಕರಿಬೇಕಲ್ವಾ? ಬನ್ನಿ ಪ್ರಭುವೇ. ಆಗ ಪ್ರಭು ಯೇಸು ನಮಗೆ ಹತ್ತಿರವಾಗ್ತಾರೆ, ನಮ್ಮ ಜೊತೆಗಿರ್ತಾರೆ. ಅದಕ್ಕಾಗಿ ಎಲ್ಲರೂ ಕೂಡ
ನಾವೀಗ ಭಕ್ತಿಯಿಂದ ಈ ಸಾಲುಗಳನ್ನು ಹಾಡೋಣ. ನನ್ನ ಹತ್ತಿರವಿರು ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರನು, ನಿನ್ನನ್ನು ಬಿಟ್ಟು ಎಂದೆಂದಿಗೂ ಜೀವಿಸುವುದಿಲ್ಲ ಸ್ವಾಮಿ ಎಂದು ಭಕ್ತಿಯಿಂದ ಹಾಡೋಣ. ಈ ಗೀತೆಯನ್ನು ಹಾಡೋಣ. ನನ್ನ ಹತ್ತಿರವಿರು ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಚಪ್ಪಾಳೆಯನ್ನು ತಟ್ಟುತ್ತಾ ನಿನ್ನನ್ನು ಬಿಟ್ಟು ಎಂದಿಗೂ ಕೂಡ ಬಾಳಲಾರೆ ಸ್ವಾಮಿ. ನನ್ನತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಕರಗಳನ್ನ ಮೇಲೆತ್ತಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ಚಪ್ಪಾಳೆಯನ್ನು ತಟ್ಟುತ್ತಾ ಸಮಯದಿ ಬೆಳಕಾಗಿರು, ಕತ್ತಲೆಯ ಸಮಯದಿ ಬೆಳಕಾಗು ಸ್ವಾಮಿ. ಮರಣದ ಸಮಯದಿ ಜೀವವಾಗಿರು, ಕತ್ತಲಿನ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು ಸ್ವಾಮಿ. ಜೀವಂತ ದೇವರೇ, ಎಲ್ಲರೂ ಒಟ್ಟಾಗಿ ಸೇರಿ ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ವಂದನೆ, ಸ್ತುತಿ, ಸ್ತೋತ್ರ, ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಆರಾಧನೆಯಲ್ಲಿ ನಾವು ಭಾಗವಹಿಸ್ತಾ ಇರಬೇಕಾದ್ರೆ ನಿನ್ನ ಅನುಗ್ರಹ ನಮ್ಮ ಹೃದಯವನ್ನು ತುಂಬುವಂತಾಗಿದೆ ಎಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೀವಿ. ಕಣ್ಣೀರಿನ ಸಮಯದಿ ಜಗತ್ತಿನಲ್ಲಿ ಕಣ್ಣೀರು, ಸಾಲದ ಸಮಯದಿ ತಂದೆಯಾಗಿರು, ಕಣ್ಣೀರನ್ನು ಒರೆಸುವ ತಾಯಿಯಾಗು. ನೀರಿನ ಸಮಯದಿ ತಂದೆಯಾಗಬೇಕೆಂದು ಕೇಳ್ತಾ ಇದ್ದೇವೆ. ಸಾಲದ ಸಮಯದಿ ತಂದೆಯಾಗಿರು, ನನ್ನ ಒಟ್ಟಾಗಿ ಸೇರಿ ಬಿಟ್ಟು ಬಾಳಲಾರೆನು. ಚಪ್ಪಾಳೆಯನ್ನು ತಟ್ಟುತ್ತಾ ಸ್ವಾಮಿಗೆ ಸ್ತೋತ್ರ. ನನ್ನತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಯೇಸುವೆ, ಕಣ್ಣೀರನ್ನು ಒರೆಸುವ ದೇವರೇ, ಕಷ್ಟವನ್ನ ನೀಗಿಸುವ ದೇವರೇ, ನಿಮ್ಮ ಬಳಿಯಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಷ್ಟೊಂದು ಶಕ್ತಿ ಇವತ್ತು ನಮ್ಮ ಹೃದಯವನ್ನು ತುಂಬುತ್ತಾ ಇದೆ.
ಅದಕ್ಕಾಗಿ ವಂದನೆ ಸ್ವಾಮಿ. ನಿನ್ನ ವಾಕ್ಯ ಓದುವ ನಿನ್ನ ವಾಕ್ಯವು ಎಂದೆಂದಿಗೂ ಕೂಡ ನನಗೆ ಶಕ್ತಿಯಾಗಲಿ. ದೇವರ ವಾಕ್ಯ ಸಮಯದಿ ದೇವರಾಗಿರು. ಪ್ರಾರ್ಥಿಸುವ ಸಮಯದಲ್ಲಿ ನನ್ನ ಜೊತೆಗಿರುವಂತ ಸ್ವಾಮಿ, ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಜೀವಿಸಲು ಬೇಕಾದ ಶಕ್ತಿಯನ್ನು ದಯಪಾಲಿಸಿ. ಸಮಯದಿ ದೇವರಾಗಿರು. ನನ್ನ ಹತ್ತಿರವಿರುವ ಪ್ರಭು ಯೇಸುವೆ, ಓ ಎಂದೆಂದಿಗೂ ನಾನು ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರುವ ಪ್ರಭು ಯೇಸುವೆ, ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಮೇಲೆತ್ತಿ ಸ್ತೋತ್ರ ಮಾಡೋಣ. ಹಾಲೆಲೂಯ, 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 ಹಾಲೆಲೂಯ. ಎಂದೆಂದಿಗೂ ಸ್ತೋತ್ರ ಸ್ವಾಮಿ, ನಿನಗೆ ವಂದನೆ ಸ್ವಾಮಿ. ಈ ದಿನ ನೀನು ನನ್ನ ಹೃದಯಕ್ಕೆ ಅತಿಯಾಗಿ ಬರ್ತಾ ಇದೆಯ ಸ್ವಾಮಿ, ಅದಕ್ಕಾಗಿ ನಿನಗೆ ವಂದನೆ. ರೊಟ್ಟಿಯ ರೂಪದಲ್ಲಿ ಜೀವಿಸುತ್ತಿರುವಂತ ದೇವರ ಇಗೋ ನಿನಗೆ ನಮ್ಮ ಆರಾಧನೆ ಸ್ತುತಿ ನಮನ. ಹಾಲೆಲೂಯ, 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 ಹಾಲೆಲೂಯ. ಇವತ್ತು ನಿನ್ನ ಕರಗಳನ್ನು ಮೇಲೆತ್ತಿ, ನಮ್ಮ ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸ್ತಾ ಇರಬೇಕಾದ್ರೆ, ಹಾಲೆಲೂಯ ಸ್ತುತಿಯನ್ನು ಮಾಡ್ತಾ ಇರಬೇಕಾದ್ರೆ, ಎಂದೆಂದಿಗೂ ಸ್ವಾಮಿ ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇರುವಂತೆ ಆಗಲಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ಪರಮ ಪ್ರಸಾದದ ಆರಾಧನೆ, ನವೇನ ಪ್ರಾರ್ಥನೆ ನಮ್ಮಲ್ಲಿ ಖಂಡಿತವಾಗಲೂ ಶಕ್ತಿ ಬಲವನ್ನು ತುಂಬಿದೆ. ಹರಿಹರದ ಆರೋಗ್ಯ ಮಾತೆಯ ಬಿನ್ನಹದ ಸಹಾಯದಿಂದ ನಮ್ಮ ಪ್ರಾರ್ಥನೆ ಮನಸ್ಸಿನಲ್ಲಿ ಕೇಳಿಕೊಳ್ಳೋಣ. ಇವತ್ತು ಆ ಪ್ರಾರ್ಥನೆಯ ಒಂದು ಶಕ್ತಿ, ಆ ಪ್ರಾರ್ಥನೆಯನ್ನು ಈಡೇರಿಸುವ ಶಕ್ತಿ ನಮ್ಮ ಹೃದಯವನ್ನು ತುಂಬುವಂತಾಗಲಿ. ಈಗ ನಾವೆಲ್ಲರೂ ಕೂಡ ಮೊಣಕಾಲೂರಿ ತಾಂತುಮ್ ಎರ್ಗೋ ಸಾಕ್ರಮೆಂತಮ್ ಎನ್ನುವಂಥ ಲತಿನ ಭಾಷೆಯ ಗೀತೆಯನ್ನು ಹಾಡಬೇಕಾದ್ರೆ ಎಂಥ ದಿವ್ಯ ಸಂಸ್ಕಾರ, ಭಾಗಿ ವಂದಿಸೋಣ. ಈ ಗೀತೆಯನ್ನು ಭಕ್ತಿಯಿಂದ ಹಾಡಿ ಪವಿತ್ರ ಪರಮಪ್ರಸಾದ ಶಕ್ತಿಯ ದಿವ್ಯ ಅನುಭವವನ್ನು ನಾವೀಗ ಪಡೆದುಕೊಳ್ಳೋಣ. Tantum ergo sacramentum veneremum celui et antiquum documentum novum cedam ritui prestet fide supplementum sensum defectum genitori laus Dei jubilatio salus honor virtus conque sit et benedictio procedenti ab utroque comparsit laudatio. Amen. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು
ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವಿನ ಆಶೀರ್ವಾದ ನಿರಂತರವಾಗಿ ನಮ್ಮನ್ನು ಕಾಪಾಡುವ ಆಶೀರ್ವಾದ, ಆರೋಗ್ಯವನ್ನು ಕರುಣಿಸುವ ಆಶೀರ್ವಾದ, ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಆಶೀರ್ವಾದ, ಆ ಆಶೀರ್ವಾದವನ್ನು ತಲೆಬಾಗಿ ನಾವೆಲ್ಲರೂ ಭಕ್ತಿಯಿಂದ ಪಡೆದುಕೊಳ್ಳೋಣ. ಆಶ್ರಯ ನೀಡುವ ಪ್ರೀತಿಯ ತಾಯೇ
ದುಃಖಿಸುವ ಮನಗಳಿಗೆ ಸಾಂತ್ವನ ನೀವು, ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ